ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ಸರಣಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಸರಣಿ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಪ್ರಾಯೋಜಿಸಿ ಅರ್ಪಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ದಂತ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಹೋಮ್ ಗಾರ್ಡ್ನ ಕಮಾಂಡೆಂಟ್ ಆಗಿ, ಸುರಕ್ಷಾ ದಂತ ವೈದ್ಯಾಲಯದ ವೈದ್ಯರಾಗಿ, ಹಾಗೆಯೇ ಒಳ್ಳೆಯ ಬರಹಗಾರರಾಗಿ, ವಾಗ್ಮಿಯಾಗಿ ಅವರು ಪ್ರಸಿದ್ಧರು. ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಈ ವಾರದ ನಮ್ಮ ವಿಷಯ ಡೆಂಟಲ್ ಇಂಪ್ಲಾಂಟ್, ಅಂದರೆ ಬದಲಿ ಹಲ್ಲು ಜೋಡಣೆ ಎನ್ನುವಂತಹ ಒಂದು ವಿಷಯದ ಬಗ್ಗೆ ನಾವು ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನೀಡ್ತಾ ಇದ್ದಾರೆ. ಅವರಿಗೆ ಮೊದಲು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ಸುರಕ್ಷಾ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ, ನಾವು ನಿರಂತರವಾಗಿ ಮಾಹಿತಿ ಕಾರ್ಯಕ್ರಮವನ್ನು ವೀಕ್ಷಕ ಬಂಧುಗಳಿಗೆ ಹಂಚಿಕೊಳ್ತಾ ಇದ್ದೇವೆ. ಈ ವಾರದ ವಿಷಯವನ್ನು ನಾವು ಆಯ್ದುಕೊಂಡಿದ್ದೇವೆ ಡೆಂಟಲ್ ಇಂಪ್ಲಾಂಟ್, ಅಂದರೆ ಬದಲಿ ಹಲ್ಲು ಜೋಡಣೆ ಅಂತ ಹೇಳಿಕೊಳ್ಳುವಂಥ ವಿಷಯ. ಈಗ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳಿದರೆ ಏನು ಇದು? ನೋಡಿ, ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳೋದು ತಾವು ಹೇಳಿದಾಗೆ ಬದಲಿ ಹಲ್ಲಿನ ಜೋಡಣೆ. ಮನುಷ್ಯನಿಗೆ ಎರಡು ರೀತಿಯ ಹಲ್ಲುಗಳಿದೆ, ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲು. ಎರಡೇ ಸೆಟ್ ಹಲ್ಲು ಇರುವಂಥದ್ದು. ಹಾಲು ಹಲ್ಲು ಹುಟ್ಟಿದ ನಂತರ 7 ತಿಂಗಳಿಂದ ಬರಲಿಕ್ಕೆ ಶುರುವಾಗ್ತದೆ. 10 ವರ್ಷಕ್ಕೆ 10 ಹಾಲು ಹಲ್ಲು ಹೋಗಿ 10 ಹೊಸ ಹಲ್ಲು ಬರ್ತದೆ. ಸಾಮಾನ್ಯವಾಗಿ 15 ವರ್ಷಕ್ಕೆ 12 13 ವರ್ಷಕ್ಕೆ ಎಲ್ಲ ಹಾಲು ಹಲ್ಲುಗಳು ಬಿದ್ದು ಹೋಗಿ ಹೊಸ ಪರ್ಮನೆಂಟ್ ಶಾಶ್ವತ ಹಲ್ಲುಗಳು ಬರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಮನುಷ್ಯ ಸಹಜ ನಿರ್ಲಕ್ಷ್ಯದಿಂದಾಗಿ ಪರ್ಮನೆಂಟ್ ಹಲ್ಲುಗಳು ಹಾಳಾಗಿ ಹೋಗ್ತದೆ, ಕೀಳಿಸಬೇಕಾದ ಅನಿವಾರ್ಯತೆ ಬರ್ತದೆ. ಸರಿಯಾದ ಸಮಯದಲ್ಲಿ ಗಮನಿಸದೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಕ್ಯಾವಿಟಿ ಆದಾಗ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡಿಸದಿದ್ದರೆ ಹಲ್ಲು ಹಾಳಾಗಿ ಹಲ್ಲು ಕಳೆದುಕೊಳ್ಳುವ ಪ್ರಮೇಯ ಬರ್ತದೆ. ಆ ಸಂದರ್ಭಗಳಲ್ಲಿ ಕಳೆದು ಹೋದ ಹಲ್ಲನ್ನು ರಿಪ್ಲೇಸ್ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ಹಲ್ಲು ಅತ್ಯಂತ ಪ್ರಾಮುಖ್ಯವಾದ ಅಂಗ. ಅಗಿಲಿಕ್ಕೆ, ಜಗಿಲಿಕ್ಕೆ, ಮಾತಾಡಲಿಕ್ಕೆ, ಜೀರ್ಣಕ್ರಿಯೆಗೆ ಪೂರಕವಾಗಿ ಹಲ್ಲುಗಳು ಇರಲೇಬೇಕು. ಹಲ್ಲು ಇಲ್ಲ ಅಂದರೆ ನಮಗೆ ಒಂದು ಮನುಷ್ಯರಿಗೊಂದು ನಿರ್ಲಕ್ಷ್ಯ, ಒಂಜಿ ಕುಳಿಪೊಂಟದ ಆಲಾಪುಜ್ಜಿ, ಒಂದು ಹಲ್ಲು ಇಲ್ಲದ್ರೆ ನಡೀತದೆ ಅಂತೇಳಿ. ಅದು ಈ ರೀತಿಯ ಒಂದೊಂದೇ ಹಲ್ಲು ಹೋಗಿ ಮತ್ತು ನಮ್ಮ ಎಲುಬಿನ ಮೇಲೆ, ಟೆಂಪರಮ್ಯಾಂಡಿಬುಲರ್ ಜಾಯಿಂಟ್ ಮೇಲೆ ಮತ್ತು ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಈಗ ಈ ಬಿದ್ದು ಹೋದ, ಕಳೆದು ಹೋದ ಹಲ್ಲನ್ನು ರಿಪ್ಲೇಸ್ ಮಾಡುವಂಥದ್ದು. ಹಲ್ಲನ್ನು ನಾವು ಹಿಂದಿನ ಕಾಲದಲ್ಲೆಲ್ಲ ಹಲ್ಲಿನ ಸೆಟ್ಟು ಅಂತ ಹೇಳ್ತಾರೆ, ಡೆಂಚರ್ ಅಂತ ಹೇಳ್ತಾರೆ. ಆರಂಭಿಕ ದಿನಗಳಲ್ಲಿ ಡೆಂಚರ್ ಅಂತೇಳಿ ತೆಗೆದು ಹಾಕುವ ಸೆಟ್, ರಿಮೂವಬಲ್ ಪಾರ್ಷಿಯಲ್ ಡೆಂಚರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅಕ್ಕಪಕ್ಕದ ಹಲ್ಲಿನ ಸಪೋರ್ಟ್ ತೆಗೆದುಕೊಂಡು, ಹಿಂದೆ ಮತ್ತು ಮುಂದೆ ಇರುವ ಹಲ್ಲಿನ ಸಪೋರ್ಟ್ ತಗೊಂಡು ಅದಕ್ಕೊಂದು ಸಣ್ಣ ಕ್ಲಾಸ್ಪ್ ಅಂತ ಹೇಳ್ತೇವೆ, ವೈರಿನ ಕ್ಲಾಸ್ಪ್ ಹಾಕಿ ಅಕ್ರಲಿಕ್ ಅಂತ ಹೇಳುವ ಒಂದು ವಸ್ತುವಿನಿಂದ ಹಲ್ಲನ್ನು ಮಾಡಿ ತೆಗೆದು ಹಾಕುವುದು. ಅದು ಈಗಿನ ಕಾಲದಲ್ಲಿ ಹೆಚ್ಚಿನ ಜನರು ಅದನ್ನು ಇಷ್ಟಪಡೋದಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಅದು ಮುಜುಗರ ಆಗ್ತದೆ, ಎಲ್ಲರ ಎದುರು ಹಾಕಬೇಕು, ತೆಗಿಬೇಕು. ಸಾಮಾನ್ಯವಾಗಿ ಊಟ ಆದ ನಂತರ ಕೆಲವೊಮ್ಮೆ ಹಲ್ಲು ಡೆಂಚರ್ನ ಕೆಳಗೆ ಆಹಾರ ಪದಾರ್ಥ ಸಿಕ್ಕಿ ಹಾಕಿಕೊಳ್ಳೋದು, ಮತ್ತು ದಿನಕ್ಕೆ 2 ಬಾರಿ ಅದನ್ನು ತೆಗಿಬೇಕು. ಊಟ ಆದ ನಂತರ ಅದನ್ನು ತೆಗೆದು ಕ್ಲೀನ್ ಮಾಡಿ ಪುನಃ ಹಾಕಬೇಕು, ಇಲ್ಲದ್ರೆ ವಾಸನೆ ಬರೋ ಸಾಧ್ಯತೆ ಇದೆ. ಮತ್ತು ಕೆಲವರಿಗೆ ಈ ಅಕ್ರಿಲಿಕ್ಕಿಗೆ ಅಲರ್ಜಿ ಆಗ್ತದೆ, ಅದನ್ನೇ ಹಾಕ್ಕೊಂಡಿದ್ದರೆ ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು, ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ವಾಸನೆ ಬರುವಂಥದ್ದು, ಈ ಥರ ಎಲ್ಲ ತೊಂದರೆಗಳಿರುತ್ತೆ. ಇದು ಹಿಂದಿನ ಕಾಲದ, ನಾನು 1970-80 ಕತೆ ನಾನು ಹೇಳೋದು. ಆವಾಗ ಈ ರೀತಿಯ ರಿಮೂವಬಲ್ ಡೆಂಚರ್, ಅದು 1 ಹಲ್ಲು ಇರ್ಬೋದು, 2 ಹಲ್ಲು ಇರ್ಬೋದು, 4 ಹಲ್ಲು, ಎಷ್ಟು ಹಲ್ಲಿಗೆ ಬೇಕಾದರೂ ರಿಮೂವಬಲ್ ಡೆಂಚರ್ ಮಾಡಲಿಕ್ಕಾಗತ್ತೆ. ಅದೇ ರೀತಿ ಪೂರ್ತಿ ಎಲ್ಲ ಹಲ್ಲು ಬಿದ್ದು ಹೋಗಿದ್ದರೆ ಕಂಪ್ಲೀಟ್ ಡೆಂಚರ್ ಅಂತ ಹೇಳಿ, ಫುಲ್ ಸೆಟ್, ಹಲ್ಲಿನ ಸೆಟ್ಟು ಅಂತ ನಾವು ಹೇಳ್ತೇವೆ. ತಾವು ನೋಡಿರ್ಬೋದು, ಮೇಲ್ಗಡೆ ಮತ್ತು ಕೆಳಗಡೆ ಹಲ್ಲು ಸೆಟ್ಟನ್ನು ತೆಗೆದು ಹಾಕುವಂಥದ್ದು. ಇದರಲ್ಲಿ ಭಾಳಷ್ಟು ತೊಂದರೆಗಳಿದೆ. ಮಾತನಾಡಲಿಕ್ಕೆ ಕಷ್ಟ ಆಗುವುದು. ಕೆಲವೊಮ್ಮೆ ತಾವು ಟಿವಿಗಳೆಲ್ಲ ನೋಡಿರ್ಬೋದು, ಮಾತಾಡುವಾಗ ಹಲ್ಲು ಬೀಳುವಂಥದ್ದು, ಹಲ್ಲು ತೊದಲುವುದು, ನಾಲಿಗೆಗೆ ಅಡ್ಡಗಟ್ಟುವುದು, ಮತ್ತು ಆಹಾರ ಪದಾರ್ಥವನ್ನು ಚೆನ್ನಾಗಿ ಅಗಿಲಿಕ್ಕೆ, ಜಗಿಲಿಕ್ಕೂ ಸಹ ಕಷ್ಟ ಆಗ್ತದೆ. ಅಂದರೆ ನಮ್ಮ ನ್ಯಾಚುರಲ್ ಹಲ್ಲಲ್ಲಿ ಯಾವ ರೀತಿ ನಾವು ಅಗಿತೇವೆ, ಜಗಿತೇವೆ, ಮಾತನಾಡ್ತೇವೆ, ಆ ಕಾನ್ಫಿಡೆನ್ಸ್ ಇದು ಆರ್ಟಿಫಿಷಿಯಲ್ ಡೆಂಚರ್ಗಳಲ್ಲಿ ಇರುವುದಿಲ್ಲ. ಸೊ ಇದನ್ನು ನಾವು ರಿಮೂವಬಲ್ ಡೆಂಚರ್ ಅಂತೇಳಿ, ಇದು ಫುಲ್ ಸೆಟ್ ಇರ್ಬೋದು, ಪಾರ್ಷಿಯಲ್ ಡೆಂಚರು ಇರ್ಬೋದು, 4-5 ಹಲ್ಲುಗಳಿಗೆ ಇರ್ಬೋದು. ಆ ನಂತರದ ದಿನಗಳಲ್ಲಿ ಈ ಫಿಕ್ಸ್ಡ್ ಡೆಂಚರ್ ಅಂತ ಬಂತು. ಇಲ್ಲಿ ಏನು ಮಾಡ್ತೀವಿ, 1 ಹಲ್ಲು ಕಳೆದು ಹೋಗಿದ್ದರೆ ಅದರ ಅಕ್ಕಪಕ್ಕದ ಹಲ್ಲಿನ ಸಪೋರ್ಟ್ ತಗೊಂಡು ನಾವು ಬ್ರಿಡ್ಜ್ ಹಾಕೋದು ಅಂತೇಳಿ. ನಾವು ಏನು ಬ್ರಿಡ್ಜ್ ಕಟ್ತೇವೆ ಅದೇ ಥರ ಅಕ್ಕಪಕ್ಕದ ಹಲ್ಲನ್ನು, ಅದರ ಎನಾಮಲ್ ಅಂತ ಹೊರಗಿನ ಪದರವನ್ನು ತೆಗೆದು ಆ ಹಲ್ಲಿಗೆ ಸಪೋರ್ಟ್ ಮಾಡಿ, 1 ಹಲ್ಲು ಮಿಸ್ ಆಗಿದ್ದರೆ ಪಕ್ಕದ ಒಳ್ಳೆ ಹಲ್ಲನ್ನು ನಾವು ಟ್ರಿಮ್ ಮಾಡಿ
ಅದನ್ನು ಅದರಿಂದ ಸಪೋರ್ಟ್ ತಗೊಂಡು ಬ್ರಿಡ್ಜ್ ಫಿಕ್ಸ್ಡ್ ಆಗಿ ಮಾಡುವಂಥ ಹಲ್ಲು, ಫಿಕ್ಸ್ಡ್ ಡೆಂಚರ್ ಅಂತ ಬಂತು. ಆದರೆ ಒಂದು ಬೇಸರದ ವಿಚಾರ ಅಂದರೆ ಇಲ್ಲಿ ನಾವು ಒಳ್ಳೆ ಹಲ್ಲನ್ನು ಹಾಳು ಮಾಡಬೇಕಾಗತ್ತೆ. ಒಂದು ಹಲ್ಲು ಇಡಬೇಕಾದ್ರೆ ಅಕ್ಕಪಕ್ಕದ ಹಲ್ಲನ್ನು ಹಾಳು ಮಾಡಬೇಕಾಗತ್ತೆ. ಹಾಳಂದರೆ ಅದರ ಎನಾಬಲನ್ನು ತೆಗಿಬೇಕಾದ, ಅದನ್ನು ಕೆತ್ತಿ ತೆಗೆಯುವಂತಹ ಕೆಲಸ. ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಮತ್ತು ಅದರಿಂದ ಸೆನ್ಸಿಟಿವಿಟಿ, ಅತಿ ಸಂವೇದನೆ ಆಗುವಂಥದ್ದು, ಅದರ ನಡುವೆ ಫುಡ್ ಲಾಜ್ಮೆಂಟ್ ಆಗುವಂಥದ್ದು, ಬೇರೆ ಬೇರೆ ತೊಂದರೆಗಳು. ಅದರಲ್ಲಿ ಬೇರೆ ಬೇರೆ ರೀತಿಯ ಸೆರಾಮಿಕ್ ಹಲ್ಲು ಇರ್ಬೋದು, ಮೆಟಲ್ ಸಿರಾಮಿಕ್ ಇರುವಂಥದ್ದು, ಅಥವಾ ಸ್ಟೈನ್ಲೆಸ್ ಸ್ಟೀಲ್, ನಿಕ್ಕಲ್ ಕ್ರೋಮಿಯಂ ಮೆಟಲ್ ಇರುವಂಥದ್ದು, ಬೇರೆ ಬೇರೆ ರೀತಿಯ ಹಲ್ಲುಗಳು ಬಂತು. ಈ ಹಲ್ಲಿನ ತೆಗೆದು ಹಾಕುವ ಹಲ್ಲಿನ ನಂತರದ ಕಾಲದಲ್ಲಿ 1980s 90sನಲ್ಲಿ ಇದು ವಿಶೇಷವಾದ ಜನಪ್ರಿಯತೆ ಪಡೆಯಿತು. ಯಾವುದು? ಫಿಕ್ಸ್ಡ್ ಡೆಂಚರ್ ಅಂತೇಳಿ. ಈಗ ಅದಾದ ನಂತರ ಜನರಿಗೆ ಈ ಪಕ್ಕದ ಹಲ್ಲನ್ನು ಹಾಳು ಮಾಡಬಾರ್ದು ಅಂತ ಅನಿಸಿದಂತಾಗ ನಾವು ದಂತವೈದ್ಯರು ಒಂದು ವಿಶೇಷವಾದಂತಹ ಒಂದು ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳುವ ನಾವು ಒಂದು ಹಲ್ಲನ್ನು ದಂತವೈದ್ಯರು ಸಂಶೋಧನೆ ಮಾಡಿರುವಂಥದ್ದು. ಇದನ್ನು ನಾವು ಥರ್ಡ್ ಡೆಂಟಿಷನ್ ಅಂತ ಹೇಳ್ತೇವೆ. ಮೂರನೇ ಹಲ್ಲು ಅಂತೇಳಿ, ಅದು ದಂತವೈದ್ಯರು ಸೃಷ್ಟಿಸಿದಂಥ ಹಲ್ಲು, ಥರ್ಡ್ ಡೆಂಟಿಷನ್. ಅಂದರೆ ಸಹಜವಾಗಿ ಬರುವಂತಹ ಹಲ್ಲು, ಆ ಹಲ್ಲು ಬಿದ್ದು ಹೋಗಿ ನಂತರ ಬರುವ ಹಲ್ಲು ಶಾಶ್ವತ ಹಲ್ಲು, ಆ ನಂತರದ್ದು ವೈದ್ಯರು ಕೊಡುವ ಹಲ್ಲು ಇದಕ್ಕೆ ಥರ್ಡ್ ಡೆಂಟಿಷನ್ ಅಂತೇಳಿ, ವೈದ್ಯರು ನಾವು ಸೃಷ್ಟಿಸಿದ ಹಲ್ಲು. ಇದನ್ನೇ ನಾವು ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳ್ತೇವೆ. ಈ ಡೆಂಟಲ್ ಇಂಪ್ಲಾಂಟಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಟೈಟಾನಿಯಂ ಅಂತ ಹೇಳುವ ಒಂದು ಲೋಹದ ಮೆಟಲ್ ಇರುತ್ತೆ, ಒಂದು ಹಲ್ಲಿನ ಬೇರಿನ ರೂಪದಲ್ಲಿರುವಂಥ ಒಂದು ಲೋಹ, ಹಲ್ಲು ಕಿತ್ತ ಜಾಗದಲ್ಲಿ ನಾವು ಈ ಟೈಟಾನಿಯಂ ಲೋಹವನ್ನು ಎಲುಬಿನ ಒಳಗೆ ಸೇರಿಸ್ತೇವೆ. ಆಮೇಲೆ ಆ ಅದು ಒಂದು ಹಾಗೆ ಹಾಕಿ ಒಂದು 6 ತಿಂಗಳು ಬಿಟ್ಟು, ಆಮೇಲೆ ಅದರ ಮೇಲೆ ಆ ಲೋಹಕ್ಕೆ ನಾವು ಒಂದು ಅಬಟ್ಮೆಂಟ್ ಅಂತೇಳಿ ಒಂದು ಲೋಹದ ತುಂಡನ್ನು ಅದನ್ನು ಅಟ್ಯಾಚ್ ಮಾಡ್ತೇವೆ ಸ್ಕ್ರೂನ ಮುಖಾಂತರ. ಆಮೇಲೆ ಆ ಮೇಲ್ಗಡೆ ಇರುವಂಥ ಅಬಟ್ಮೆಂಟಿಗೆ ನಾವು ಹಲ್ಲನ್ನು ಕೂರಿಸುವಂಥದ್ದು ಸೆರಾಮಿಕ್ನಲ್ಲಿ. ಇದು ಈ ರೀತಿ ಮಾಡೋದರಿಂದ ಅಕ್ಕಪಕ್ಕದ ಹಲ್ಲಿಗೆ ಹಾಳಾಗೋದಿಲ್ಲ. ಮತ್ತು ಡಿಟ್ಟು ನ್ಯಾಚುರಲ್ ಆಗಿ ನಾವು ಎಷ್ಟು ಕೃತಕವಾಗಿ ಹಲ್ಲನ್ನು ಮಾಡಿದರೂ ಸಹ ಅದು ಬಹಳ ನ್ಯಾಚುರಲ್ ಆಗಿ ಕಾಣುತ್ತೆ. ಹೊರಗಿನ ಜನರಿಗೆ ಹಲ್ಲು ಇಟ್ಟದು ಅಂತ ಗೊತ್ತಾಗಲ್ಲ, ಅಕ್ಕಪಕ್ಕದ ಹಲ್ಲಿಗೆ ತೊಂದರೆ ಆಗಲ್ಲ. ಮತ್ತು ಅಗಿಲಿಕ್ಕೂ ಸಹ ಅಷ್ಟೇ, ನಮ್ಮ ನೈಸರ್ಗಿಕ ಹಲ್ಲಿನಿಂದ ಎಷ್ಟು ಚೆನ್ನಾಗಿ ಅಗಿತೇವೋ ಅದಕ್ಕಿಂತ ಚೆನ್ನಾಗಿ ಈ ಇಂಪ್ಲಾಂಟಲ್ಲಿ ಅಗಿಲಿಕ್ಕಾಗತ್ತೆ ಹಲ್ಲಿನಲ್ಲಿ. ಮತ್ತು ಮಾತಾಡಲಿಕ್ಕೂ ಯಾವುದೇ ತೊದಲುವಿಕೆ ಇಲ್ಲ. ಮತ್ತು ಊಟ ಮಾಡುವಾಗ ಹಲ್ಲು ಅಲುಗಾಡ್ತದೆ, ಬಿದ್ದು ಹೋಗುವುದು. ಮತ್ತು ಸಭೆ ಸಮಾರಂಭಗಳಲ್ಲಿ ಫಂಕ್ಷನ್ಗೆ ಹೋದಾಗ ಊಟ ಆದ ನಂತರ ಹಲ್ಲು ತೆಗಿಬೇಕು, ಕ್ಲೀನ್ ಮಾಡಬೇಕು, ಯಾವುದೇ ರೀತಿಯ ತೊಂದರೆ ಇಲ್ಲ. ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮ್ಮ ನಾರ್ಮಲ್ ಹಲ್ಲು ಹೇಗಿದೆ ನೈಸರ್ಗಿಕ ಹಲ್ಲಿನ ರೀತಿಯಲ್ಲಿ ನಾವು ಹಲ್ಲು ಉಜ್ಜಿಕೊಂಡು ಮೈಂಟೈನ್ ಮಾಡಿಕೊಂಡು ಇರುವಂಥದ್ದು. ಇದು ಡೆಂಟಲ್ ಇಂಪ್ಲಾಂಟ್ ಅಂತೇಳಿ ಹೊಸ ಆವಿಷ್ಕಾರ 1990ನಿಂದ ವಿಶೇಷವಾದಂಥ ಜನಪ್ರಿಯ ಪಡೆಯಿತು. ಈಗಂತೂ ಪ್ರತಿಯೊಬ್ಬರೂ ಸಹ ಮೆಟ್ರೋಗಳಲ್ಲಿ ರಿಮೂವಬಲ್ ಡೆಂಚರ್ ಹಾಕುವುದೇ ಇಲ್ಲ. ಮತ್ತು ಈ ಥರ ಡೆಂಟಲ್ ಇಂಪ್ಲಾಂಟ್ ಹಾಕಿ ಕಳೆದು ಹೋದ ಹಲ್ಲನ್ನು ಪುನಃ ಪಡೆದುಕೊಳ್ಳುವಂಥ ಪ್ರಕ್ರಿಯೆಗೆ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಡೆಂಟಲ್ ಇಂಪ್ಲಾಂಟ್ ಅಂದರೆ ಬದಲಿ ಹಲ್ಲು ಜೋಡಣೆಯ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಹೇಗೆ ಬಿದ್ದು ಹೋದ ಹಾಳಾದ ಹಲ್ಲುಗಳಿಗೆ ಕೃತಕ ಹಲ್ಲು, ವೈದ್ಯರು ನೀಡುವ ಹಲ್ಲನ್ನು ಜೋಡಣೆ ಮಾಡಬಹುದು, ಯಾವ ರೀತಿಯ ಇದರ ಪರಿಣಾಮಗಳು ಎನ್ನುವಂತಹ ವಿಷಯದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವು ಹೇಳಿದಿರಿ ಮನುಷ್ಯನಿಗೆ ವೈದ್ಯರು ಕೊಡುವ ಮೂರನೇ ಹಲ್ಲು ಅಂತ ಹೇಳಿದಿರಿ. ಇದರಲ್ಲಿ ಈಗ ಈ ರೀತಿಯ ಹಲ್ಲು ಜೋಡಣೆಯಿಂದ ಆಗುವ ಅನುಕೂಲಗಳು ಅಂದರೆ ನಮಗೆ ಈಗ ಒಂದು ಸವಿಯುವಾಗ ಜಗಿಯುವಾಗ ಒಂದು ಬಾಯಿಗೆ ರುಚಿ ಅಂತೆಲ್ಲ ಇರ್ತದೆ. ಈ ಕೃತಕ ಹಲ್ಲು ಜೋಡಿಸುವುದರಿಂದಲೂ ಅದೇ ರೀತಿಯ ಸಹಜತೆ ಇರ್ತದೆ? ಖಂಡಿತವಾಗಿ ಇದು ಅಗಿಯುವ ವಿಚಾರದಲ್ಲಿ, ಜಗಿಯುವ ವಿಚಾರದಲ್ಲಿ ನಮ್ಮ ನೈಸರ್ಗಿಕ ಹಲ್ಲಿನಲ್ಲಿ ಎಷ್ಟು ಚೆನ್ನಾಗಿ ಜಗಿಬೋದೋ ಅದರಷ್ಟೇ ಚೆನ್ನಾಗಿ ಈ ಆರ್ಟಿಫಿಷಿಯಲ್ ಹಲ್ಲು, ಈ ಇಂಪ್ಲಾಂಟಿಂದ ಅಗಿಲಿಕ್ಕಾಗತ್ತೆ. ಅಲುಗಾಡುವುದಿಲ್ಲ, ಶೇಕ್ ಆಗುವುದಿಲ್ಲ, ಮತ್ತು ಬೀಳ್ತದೆ. ಕೆಲವೊಮ್ಮೆ ನಾವು ಇನ್ಸಿಡೆಂಟ್ ನೋಡ್ತೇವೆ ಟಿ ವಿನಲ್ಲಿ, ಹಲ್ಲಿನ ಡೆಂಚರನ್ನು ಹೊಟ್ಟೆಗೆ ಹೋಯಿತು, ತಿನ್ನುವಾಗ ಬಾಳೆಹಣ್ಣಿನ ಜೊತೆ ಹೋಯಿತು, ನೀರು ಕುಡಿಯುವಾಗ ಡೆಂಚರ್ ಹೊಟ್ಟೆಗೆ ಹೋಯಿತು, ಲಂಗ್ಸಿಗೆ ಹೋಯಿತು, ಮತ್ತು ಊಟ ಮಾತಾಡುವಾಗ ತಾವು ಟಿ ವಿಗಳೆಲ್ಲ ನೋಡ್ಬೋದು ಡೆಂಚರ್ ಹೊರಗೆ ಬೀಳುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಮ್ಮ ಇಂಪ್ಲಾಂಟಲ್ಲಿದೆ. ಯಾವುದೇ ರೀತಿಯ ತೊಂದರೆ ಇಲ್ಲ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ, ಯಾವುದೇ ನಿರ್ಭೀತಿ ಇಲ್ಲದೆ ಪಬ್ಲಿಕ್ಕನ್ನು ಫೇಸ್ ಮಾಡುವಾಗ, ಪಬ್ಲಿಕ್ ಲೈಫಲ್ಲಿ ಇರುವವರಿಗೆ ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ನಗುಬೋದು, ಜಗಿಬೋದು, ಮಾತಾಡ್ಬೋದು, ಊಟ ಮಾಡ್ಬೋದು. ಸೊ ಇದು ಒಂದು ವಿಶೇಷವಾದಂಥ ಅಡ್ವಾಂಟೇಜ್ ಡೆಂಟಲ್ ಇಂಪ್ಲಾಂಟ್. ಅಂದರೆ ನಮಗೆ ಅನುಕೂಲಗಳು ಯಾವ ರೀತಿ ನಮ್ಮ ಸಹಜ ಹಲ್ಲುಗಳಿದೆಯೋ ಅದೇ ರೀತಿಯ ಒಂದು ವಿಶ್ವಾಸದಲ್ಲಿ ಇದರಲ್ಲಿ ನಮಗೆ ಕಾಣ್ತದೆ. ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಖಂಡಿತವಾಗಿ ಹೆಚ್ಚಿಸ್ತದೆ. ಇನ್ನು ವಯಸ್ಕರಲ್ಲಿಗೆ ಸಾಮಾನ್ಯವಾಗಿ ನಾವು ನೋಡಿರ್ತೇವೆ, ವಯಸ್ಸಾದ ಮೇಲೆ ಹಲ್ಲುಗಳು ಹೆಚ್ಚಾಗಿ ಬಿದ್ದು ಹೋಗಿರ್ತದೆ, ಫುಲ್ ಸೆಟ್ ಇರುತ್ತೆ, ಡೆಂಚರ್ ಅಂತ ನಾವು ಹೇಳ್ತೇವೆ, ಹಲ್ಲಿನ ಸೆಟ್.
ಅವರಿಗೆ ವಯಸ್ಸಾದ ಮೇಲೆ ಅವರಿಗೆ ನಿಜವಾಗಿಯೂ ಪೌಷ್ಟಿಕವಾದ ಆಹಾರ ಮತ್ತು ತಿನ್ನುವ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು. ಸಾಕಷ್ಟು ತೊಂದರೆಗಳು, ಮಧುಮೇಹ, ಹೈಪರ್ ಟೆನ್ಷನ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ತುಂಬ ತೊಂದರೆಗಳಿರುತ್ತೆ. ಅವರಿಗೆ ಆಹಾರ ದೇಹಕ್ಕೆ ಸೇರಬೇಕು, ಆದರೆ ಮಾತ್ರ ಅವರು ಅಪೌಷ್ಟಿಕತೆಯಿಂದ ಬಳಲುವುದಿಲ್ಲ. ಅಂಥವರಿಗೆ ಈ ಡೆಂಚರ್ ಇರುವಾಗ ಅಗಿಲಿಕ್ಕಾಗಲ್ಲ, ಜಗಿಲಿಕ್ಕಾಗಲ್ಲ, ಜಗಿಯುವಾಗಲೂ ಒಂಥರ ಸಂಕೋಚ, ಎಲ್ಲಿ ಸೆಟ್ಟು ಬೀಳ್ತದೋ ಅನ್ನೋ ಒಂದು ಭಯ. ಅಂಥವರಿಗೆ ಈ ಇಂಪ್ಲಾಂಟ್ ಡೆಂಚರ್ ಅಂತ ನಾವು ಮಾಡ್ತೇವೆ. ಅಂದರೆ ಮೇಲ್ಗಡೆ ಒಂದು 4-5 ಇಂಪ್ಲಾಂಟ್ ಹಾಕ್ತೇವೆ, ಕೆಳಗಿನ ದವಡೆಯಲ್ಲೂ 4-5 ಇಂಪ್ಲಾಂಟ್ ಹಾಕಿ ಆ ಇಂಪ್ಲಾಂಟಿಗೆ ಅಬಾಟ್ಮೆಂಟ್ ಮುಖಾಂತರ ಈ ಹಲ್ಲನ್ನು ಕೂರಿಸ್ತೇವೆ. ಅದು ಎಷ್ಟು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿದರೆ, ದೇವರು ನಮಗೆ ಕೊಟ್ಟಂಥ ಹಲ್ಲಿನ ರೀತಿಯಲ್ಲೇ ಇರ್ತದೆ. ಸೊ ವಯಸ್ಸಾದರೂ ಸಹ ಅವರು ನ್ಯಾಚುರಲ್ ಆಗಿ ಎಷ್ಟು ಮೊದಲು ಹೇಗೆ ಯೌವನದಲ್ಲಿ ಹೇಗೆ ತಿಂತಾಯಿದ್ರು ಅದೇ ನಿರ್ಭೀತಿಯಿಂದ ಅಷ್ಟೇ ಚೆನ್ನಾಗಿ ಅಗಿಲಿಕ್ಕಾಗತ್ತೆ, ಜಗಿಲಿಕ್ಕಾಗತ್ತೆ. ಅವರಿಗೆ ಯಾವುದೇ ರೀತಿಯ ಅಪೌಷ್ಟಿಕತೆ ತೊಂದರೆ ಆಗುವುದಿಲ್ಲ. ಸೊ ಇದು ವಯಸ್ಕರಲ್ಲಿ ಒಂದು ನಿಜವಾದ ವರದಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಇಂಪ್ಲಾಂಟ್ ಡೆಂಚರ್ ಈಗಿನ ಕಾಲದಲ್ಲಿ ರಿಯಲ್ ಬೂನ್, ಒಂದು ವರದಾನ ಅಂತ ಖಂಡಿತವಾಗಿ ನಾವು ಅಂದ್ಕೊಳ್ಬೋದು. ಈಗ ಬದಲಿ ಹಲ್ಲು ಜೋಡಣೆ ಅಂತ ಹೇಳುವಾಗ ಇದನ್ನು ಅಳವಡಿಸುವ ವಿಧಾನ ನೀವು ಆರಂಭದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರಿ. ಇದರಿಂದ ಅಳವಡಿಸುವುದರಿಂದ ಏನು ತೊಂದರೆಗಳಾಗುವುದಿಲ್ಲ ನಮಗೆ? ಇಲ್ಲ, ಇದು ಅಳವಡಿಸುವ ಅಥವಾ ಹೇಗೆ ಅಳವಡಿಸುವ ಕ್ರಮಗಳು? ಇಂಪ್ಲಾಂಟ್ ಅಂತ ಹೇಳೋದು ಪ್ಲ್ಯಾನಿಂಗಿಗೆ ತುಂಬ ಟೈಮ್ ತೆಗೆದುಕೊಳ್ತದೆ, ಆದರೆ ಹಾಕುವುದು ತುಂಬ ಸುಲಭ. ಇಂಪ್ಲಾಂಟನ್ನು ಅಳವಡಿಸುವುದು ತುಂಬ ಸುಲಭ. ಅದಕ್ಕೆ ಸೂಕ್ತವಾದಂಥ ಪ್ಲ್ಯಾನಿಂಗ್ ಮಾಡಬೇಕು. ಇದು ಹೇಗೆ ಅಂತ ಹೇಳಿದರೆ, ಒಂದು ಹಲ್ಲು ಕೀಳುವ ಪ್ರಕ್ರಿಯೆ ಒಪೋಸಿಟ್. ಇದು ಸಾಮಾನ್ಯವಾಗಿ ಹಲ್ಲು ಕೀಳುವಾಗ ನಾವೇನು ಮಾಡ್ತೇವೆ, ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೇವೆ. ಹಲ್ಲಿನ ಸುತ್ತ ಇರುವಂಥ ಮಾಂಸವನ್ನು ಅದನ್ನು ತೆಗೆದು ಹಲ್ಲನ್ನು ಇಕ್ಕಳದಲ್ಲಿ ಹಿಡಿದು ಹಲ್ಲು ತೆಗೆಯುವಂಥದ್ದು. ಈಗ ನಾವು ಇಂಪ್ಲಾಂಟಲ್ಲಿ ಏನು ಮಾಡ್ತೇವೆ, ಹಲ್ಲು ಕಿತ್ತ ಜಾಗ ಗಾಯ ಒಣಗಿರ್ತದೆ, ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೇವೆ. ಹಲ್ಲು ಕಿತ್ತ ಜಾಗದಲ್ಲಿ ಅಲ್ಲಿ ಮಾಂಸದ ಮೇಲೆ ಒಂದು ಸಣ್ಣ ಗೆರೆಯನ್ನು ಹಾಕಿ, ಗೀರು ಹಾಕಿ ಅದನ್ನು ಒಳಗಿನ ಎಲುಬನ್ನು ಎಕ್ಸ್ಪೋಸ್ ಮಾಡ್ತೇವೆ. ಆಮೇಲೆ ಆ ಎಲುಬಿನ ಒಳಗೆ ಈ ಟೈಟಾನಿಯಂ ಸ್ಕ್ರೂವನ್ನು ನಾವು ಒಳಗಡೆ ಡ್ರಿಲ್ ಮಾಡಿ ಹಾಕುವಂಥದ್ದು. ಹಲ್ಲು ಕೀಳುವಾಗ ಹಲ್ಲನ್ನು ತೆಗೆಯುವಂಥದ್ದು. ಇದು ಕಿತ್ತ ಜಾಗಕ್ಕೆ ಬೇರೆ ಒಂದು ಇಂಪ್ಲಾಂಟ್ ಸ್ಕ್ರೂವನ್ನು ಹಾಕುವಂಥದ್ದು. ವೆರಿ ಸಿಂಪಲ್ ಪ್ರೊಸೀಜರ್. ಆದರೆ ಇದಕ್ಕೆ ತುಂಬ ಪ್ಲ್ಯಾನಿಂಗ್ ಬೇಕಾಗತ್ತೆ. ಯಾಕೆಂತ ಹೇಳಿದರೆ ವ್ಯಕ್ತಿಯ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಡಯಾಬಿಟಿಸ್ ಇದೆಯಾ, ಸ್ಮೋಕಿಂಗ್ ಇದ್ದರೆ ಇಂಪ್ಲಾಂಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ. ಡಯಾಬಿಟಿಸ್ ಇದ್ದರೂ ಸಹ, ಮಧುಮೇಹ ಇರುವವರಿಗೆ ಇಂಪ್ಲಾಂಟ್ ಫೇಲ್ಯೂರ್ ಆಗೋ ಸಾಧ್ಯತೆಗಳು ಜಾಸ್ತಿ. ಮತ್ತು ಸರಿಯಾದ ಎಲುಬಿನ ಸಾಂದ್ರತೆ ಇರಬೇಕು, ಎಲುಬಿನ ವಿಡ್ತು, ಎತ್ತರ, ಹೈಟ್ ಇರಬೇಕು. ಒಂದು ಸಾಮಾನ್ಯವಾಗಿ ಒಂದು ಇಂಪ್ಲಾಂಟಿನ ಒಂದು ಹಲ್ಲಿನ ಬೇರು ಸಾಧಾರಣ 8ರಿಂದ 14 ಮಿಲಿಮೀಟರ್ವರೆಗೆ ಇರುತ್ತೆ. ನಾವು ವ್ಯಕ್ತಿಯ ಎಷ್ಟು ಎತ್ತರದ ಬೋನು ಇದೆ, ಎಷ್ಟು ಅಗಲದ ಬೋನು ಇದೆ ನೋಡಿ ಅದೇ ಸೈಜಿನ ಇಂಪ್ಲಾಂಟನ್ನು ನಾವು ಸಿಲೆಕ್ಟ್ ಮಾಡ್ತೇವೆ. 8.5 ಮಿಲಿಮೀಟರ್ನಿಂದ 17 ಮಿಲಿಮೀಟರ್ವರೆಗೆ ಇಂಪ್ಲಾಂಟ್ಗಳು ಬೇರೆ ಬೇರೆ ಉದ್ದದಲ್ಲಿ, ಬೇರೆ ಬೇರೆ ಡಯಾಮೀಟರ್ನಲ್ಲಿ ಇರ್ತದೆ. ಇಂಪ್ಲಾಂಟ್ ಉದ್ದ ಜಾಸ್ತಿ ಆದಾಗೆ, ಅದರ ಅಗಲ ಜಾಸ್ತಿ ಆದ, ಡಯಾಮೀಟರ್ ಜಾಸ್ತಿ ಆದಾಗೆ ಸ್ಟೆಬಿಲಿಟಿ ಜಾಸ್ತಿ, ಗಟ್ಟಿ ಇರ್ತದೆ. ಸೊ ನಾವು ವ್ಯಕ್ತಿಯ ಒಂದು CBCT ಅಂತ, ಒಂದು OPG ಅಂತೇಳಿ ಫಸ್ಟ್ ಒಂದು ಎಕ್ಸ್ರೇ ತೆಗಿತೇವೆ. ಒಂದು ಸಣ್ಣ ಹಲ್ಲಿನ ಎಕ್ಸ್ರೇ ತೆಗೆದು ಅಲ್ಲಿ ಎಲುಬು ಹೇಗಿದೆ ನೋಡ್ತೇವೆ, ಅಕ್ಕಪಕ್ಕದ ಹಲ್ಲು ಯಾವ ರೀತಿ ಇದೆ ನೋಡ್ತೇವೆ. ಆಮೇಲೆ OPG, ಆರ್ಥೋಪ್ಯಾಂಟೋಮೋಗ್ರಾಮ್ ಅಂತೇಳಿ ಎಕ್ಸ್ರೇ ತೆಗೆದು ಎಷ್ಟು ಎಲುಬಿದೆ, ಎತ್ತರ ಎಷ್ಟು ನೋಡ್ತೇವೆ. ಅದಾದ ಮೇಲೆ ಎಕ್ಸಾಕ್ಟ್ ಎಷ್ಟು ಮಿಲಿಮೀಟರು ಉದ್ದ, ಅಗಲ, ಎತ್ತರ ಇದೆ ಅಂತೇಳಿ ಒಂದು CBCT ಅಂತ ಹೇಳಿ, ಕೋನ್ ಬೀಮ್ ಕಂಪ್ಯೂಟರ್ ಟೊಮೊಗ್ರಫಿ ಅಂತ ಒಂದು ವಿಶೇಷವಾದಂಥ ಒಂದು ಎಕ್ಸ್ರೇ ತೆಗಿತೇವೆ. ಅದನ್ನು ಹಲ್ಲಿನ ಸುತ್ತ ಇರುವ ಎಲುಬಿನ ಸಾಂದ್ರತೆ, ಉದ್ದ, ಅಗಲಗಳನ್ನು ನೋಡಿ ಆಮೇಲೆ ನಾವು ಇಂಪ್ಲಾಂಟನ್ನು ಸಿಲೆಕ್ಟ್ ಮಾಡುವಂಥ. ಸಿಲೆಕ್ಟ್ ಮಾಡಿದ ಮೇಲೆ ಇಂಪ್ಲಾಂಟ್ ಹಾಕೋದು ತುಂಬ ಸರಳವಾದಂಥ ಪ್ರಕ್ರಿಯೆ. ಈಗ ತಾನೇ ಹೇಳಿದೆ, ಓಪನ್ ಮಾಡೋದು, ಬೋನಿನ ಒಳಗೆ ಡ್ರಿಲ್ ಮಾಡ್ತಾ ಇಂಪ್ಲಾಂಟನ್ನು ಹಾಕೋದು. ಎಷ್ಟು ಎತ್ತರದ ಇಂಪ್ಲಾಂಟ್ ಹಾಕಬೇಕು, ಎಷ್ಟು ಇಂಪ್ಲಾಂಟ್ ಹಾಕಬೇಕು, ಯಾವ ಆ್ಯಂಗಲ್ನಲ್ಲಿ ಹಾಕಬೇಕು, ಅದೆಲ್ಲ ವೈದ್ಯರು ನಿರ್ಧರಿಸ್ತಾರೆ. ಸೊ ಈ ರೀತಿ ಮಾಡಿ ಹಾಕಿದರೆ ಬಹುಶಃ ಆಮೇಲೆ ಅದು ಇಂಪ್ಲಾಂಟ್ ಈ ರೀತಿ ಹಾಕಿದ ಮೇಲೆ ಅದರ ಮೇಲೆ ಕವರ್ ಮಾಡ್ತೇವೆ, ಮಾಂಸ, ಅದರ ಎಲುಬು ಒಸಡನ್ನು ಮುಚ್ಚಿ ಸ್ಟಿಚ್ ಹಾಕ್ತೇವೆ. ಆಮೇಲೆ ಅದರ ಹೀಲಿಂಗ್ ಕ್ಯಾಪ್, ಅದು ಗಾಯ ಒಣಗಬೇಕಾದ್ರೆ ಇಮ್ಮಿಡಿಯೇಟ್ ನಾವು ಅದಕ್ಕೆ ಹಲ್ಲನ್ನು ಕೂರಿಸೋದಿಲ್ಲ. ಹೀಲಿಂಗ್ ಕ್ಯಾಪ್ ಅಂತೇಳಿ ಒಂದು ಕ್ಯಾಪ್ ಹಾಕ್ತೇವೆ. ಒಂದು 3 ತಿಂಗಳು ಕಳೆದ ನಂತರ ಆ ಇಂಪ್ಲಾಂಟ್ ಅನ್ನೋದು ನಮ್ಮ ಎಲುಬಿನ ಜೊತೆ ಸೇರಿಕೊಳ್ತದೆ. ಈ ಟೈಟಾನಿಯಮ್ ಒಂದು ವಿಶೇಷವಾದಂಥ ಒಂದು ಮೆಟಲ್, ಲೋಹ, ನಮ್ಮ ದೇಹದ ಜೊತೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ, ದೇಹದ ಜೊತೆ ಸೇರಿಕೊಳ್ತದೆ, ಎಲುಬಿನ ಜೊತೆ ಸೇರಿಕೊಳ್ತದೆ. ಇದಕ್ಕೆ ಆಸಿಯೋ ಇಂಟೆಗ್ರೇಷನ್ ಅಂತ ಹೇಳ್ತೇವೆ. ಈ ಎಲುಬು ಮತ್ತು ಟೈಟಾನಿಯಮಿಗೂ ಬಹಳ ಒಂದು ಪ್ರೀತಿ ಇರ್ತದೆ, ಯಾವುದೇ ರೀತಿಯ ರಿಯಾಕ್ಷನ್ ಆಗೋದಿಲ್ಲ. ಟೈಟಾನಿಯಂ ಎಲುಬಿನ ಒಳಗೆ ಸೇರಿಕೊಂಡಾಗ ತುಂಬ ಗಟ್ಟಿಯಾದಂಥ ಒಂದು ಇದಾಗ್ತದೆ. ಆಮೇಲೆ 3 ತಿಂಗಳು ಕಳೆದ ನಂತರ ಟೈಟಾನಿಯಂ ಲೋಹಕ್ಕೆ ನಾವು ಈ ಎಬಟ್ಮೆಂಟನ್ನು ಫಿಕ್ಸ್ ಮಾಡ್ತೇವೆ, ಸ್ಕ್ರೂ ಹಾಕಿ. ಆಮೇಲೆ ಆ ಎಬಟ್ಮೆಂಟಿನ ಮೇಲೆ ಹಲ್ಲನ್ನು ನಾವು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡುವಂಥದ್ದು. ಸೊ ಇದು ಎಷ್ಟು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಬರ್ತದೆ ಅಂದರೆ ಈವನ್ ದಂತವೈದ್ಯರಿಗೂ ಸಹ ಇದು ಹಲ್ಲು ಇಟ್ಟದ್ದ ನ್ಯಾಚುರಲ್ ಹಲ್ಲ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರ್ತದೆ. ನಗುವಾಗ ನಮ್ಮ ಸ್ಮೈಲ್ ಲೈನ್ ಸಹ ಪರ್ಫೆಕ್ಟಾಗಿರುತ್ತೆ. ಅದರ ಸುತ್ತ ನಮ್ಮ ಒಸಡು ಅದಕ್ಕೆ ಸೇರಿಕೊಂಡು ತುಂಬ ನ್ಯಾಚುರಲ್ ಲುಕ್ ಬರ್ತದೆ. ಸೊ ಇಂಪ್ಲಾಂಟ್ ಅಂದರೆ ನಿಜವಾಗಿ ಸಹ ಒಂದು ವರದಾನ. ಓನ್ಲಿ ಸಣ್ಣ ಪ್ರಾಬ್ಲಮ್ ಅಂದರೆ ಕಾಸ್ಟ್.
ಹಣ ಸ್ವಲ್ಪ ಜಾಸ್ತಿ ಖರ್ಚು. ಅದರ ಬಗ್ಗೆ ನಾವು ಮುಂದೆ ಮಾತನಾಡುವ. ಈಗ ಇಂಪ್ಲಾಂಟ್ ಅಂತ ಹೇಳುವಾಗ ಸಹಜವಾಗಿ ಇರ್ತದೆ ಅಂತ ಹೇಳಿದ್ರಿ, ಆದರೆ ಇದರಿಂದ ಯಾವುದೇ ರೀತಿಯ ಮತ್ತೆ ಮುಂದಿನ ತೊಂದರೆಗಳು ಏನೂ ಆಗುವುದಿಲ್ಲ. ಇಂಪ್ಲಾಂಟ್ ಹಾಕಿದ ಮೇಲೆ ಸ್ವಲ್ಪ ವಿಶೇಷವಾದಂಥ ಒಂದು ಓರಲ್ ಹೈಜೀನ್ ಪ್ರಾಕ್ಟೀಸ್ ನಾವು ಮಾಡಬೇಕಾಗತ್ತೆ. ಅದು ನಮ್ಮ ನೈಸರ್ಗಿಕ ಹಲ್ಲನ್ನು ಅಷ್ಟೇ, ನಾವು ದಿನಕ್ಕೆ 2 ಬಾರಿ ಹಲ್ಲುಜ್ಜಬೇಕು, ಮತ್ತು ಡೆಂಟಲ್ ಫ್ಲಾಸಿಂಗ್ ಮಾಡಬೇಕು. ನಮ್ಮ ಹಲ್ಲಿನ ಒಸಡುಗಳ ನಡುವೆ ಆಹಾರ ಪದಾರ್ಥ ಸೇರಿಕೊಳ್ಳದ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ಅದೇ ರೀತಿ ಇಂಪ್ಲಾಂಟಿಗೂ ನಮ್ಮ ನೈಸರ್ಗಿಕ ಹಲ್ಲಿಗೆ ಯಾವ ರೀತಿ ನಾವು ಎಚ್ಚರಿಕೆ ತಗೊಳ್ಳೋ ಅಷ್ಟೇ ಇದಕ್ಕೂ ಎಚ್ಚರಿಕೆ ಮುತುವರ್ಜಿಯನ್ನು ನಾವು ವಹಿಸಬೇಕು. ಇಲ್ಲ ಅಂತ ಹೇಳಿದರೆ ಪೆರಿ ಇಂಪ್ಲಾಂಟೈಟಿಸ್ ಅಂತ ಹೇಳ್ತೇವೆ. ಆದರೆ ಈ ಇಂಪ್ಲಾಂಟಿನ ತಲೆಯ ಭಾಗದಲ್ಲಿ ಇನ್ಫ್ಲಮೇಷನ್ ಆಗಿ ಇಂಪ್ಲಾಂಟ್ ಅಲುಗಾಡುವ ಸಾಧ್ಯತೆ ಇರುತ್ತದೆ. ಇನ್ನು ಸರಿಯಾದ ಎಲುಬಿನ ಸಾಂದ್ರತೆ ಇಲ್ಲ ಅಂತೇಳಿ ಆದರೆ ಇಂಪ್ಲಾಂಟ್ ಗಟ್ಟಿಯಾಗಿ ನಿಲ್ಲುವುದಿಲ್ಲ, ಅಗಿಯುವಾಗ ಅಲುಗಾಡುವ ಸಾಧ್ಯತೆ ಇದೆ. ಅದನ್ನು ನಾವು ಮೊದಲೇ ನಿರ್ಧರಿಸಬೇಕಾಗತ್ತೆ. ಮತ್ತು ಬೇರೆ ಸ್ಮೋಕಿಂಗ್ ಅಂತೂ ಮಾಡೋಂಗಿಲ್ಲ. ಸ್ಮೋಕಿಂಗ್ ಮಾಡಿದರೆ ಭಾಳಷ್ಟು ತೊಂದರೆಗಳಾಗೋ ಸಾಧ್ಯತೆ ಇದೆ. ಮತ್ತು ಬೇರೆ ಎಲ್ಲ ವಿಚಾರಗಳನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಡಯಾಬಿಟಿಸ್ ಎಲ್ಲ ಇದ್ದರೆ ಸ್ವಲ್ಪ ವಿಶೇಷವಾದಂಥ ಕೇರ್. ಮತ್ತು ಮಾಮೂಲಿ ನೀವು ಹೇಗೆ ಹಲ್ಲುಜ್ಜುತ್ತೀರೋ, ಡೆಂಟಲ್ ಫ್ಲಾಸಿಂಗ್ ಹೇಗೆ ಮಾಡ್ತೀರೋ, ಸರಿಯಾದ ಚೆನ್ನಾಗಿ ಊಟ ಆದ ನಂತರ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಕ್ಲೀನಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಂಪ್ಲಾಂಟಿಗೆ ಅಂತ ಹೇಳಿ ವಿಶೇಷವಾದಂಥ ಕೇರ್ ಏನಿಲ್ಲ. ನಿಮ್ಮ ನೈಸರ್ಗಿಕ ಹಲ್ಲನ್ನು ಯಾವ ರೀತಿ ಕಾಪಾಡಿಕೊಳ್ತೇವೆ ಅದೇ ರೀತಿ ಕಾಪಾಡಿಕೊಂಡ್ರೆ ಬಹುಶಃ ಜೀವನ ಪರ್ಯಂತ 100 ವರ್ಷದವರೆಗೆ ನಮ್ಮ ಇಂಪ್ಲಾಂಟ್ ಹಲ್ಲನ್ನು ಚೆನ್ನಾಗಿ ಬಳಕೆ ಮಾಡ್ಬೋದು. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಇದರಲ್ಲಿ ಸರಣಿ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಬದಲಿ ಹಲ್ಲು ಜೋಡಣೆ ಅಂದರೆ ಡೆಂಟಲ್ ಇಂಪ್ಲಾಂಟ್, ಈ ವಿಷಯದ ಬಗ್ಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾವ ರೀತಿ ಬದಲಿ ಹಲ್ಲನ್ನು ಜೋಡಣೆ ಮಾಡಬಹುದು, ಏನೆಲ್ಲ ಮಾಡಬೇಕೆನ್ನೋ ಬಗ್ಗೆ ವಿವರವನ್ನು ಕೊಟ್ಟರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈಗ ಡಾಕ್ಟ್ರೆ, ಈಗ ಒಂದು ಬದಲಿ ಹಲ್ಲು ಜೋಡಣೆ ಮಾಡುವುದಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಆಗ್ತದೆ? ಅದಕ್ಕೆ ಏನು ಪೂರ್ವ ತಯಾರಿ, ಏನೆಲ್ಲ ಪರೀಕ್ಷೆಗಳು ಮಾಡಬೇಕಾಗ್ತದೆ? ಇದಕ್ಕೆ ಕೆಲವೊಂದು ಮ್ಯಾಂಡೇಟರಿ ಟೆಸ್ಟ್ಗಳಂತ ಇದೆ. ಈಗ ತಾನೇ ಹೇಳಿದೆ, ಎಲುಬಿನ ಸಾಂದ್ರತೆ, ಉದ್ದ ಅಗಲಗಳನ್ನು ನಾವು ಪರೀಕ್ಷೆ ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ರಕ್ತದ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಬೇಸಿಕ್ ರಕ್ತದಲ್ಲಿ ಏನಾದರೂ ತೊಂದರೆಗಳಿದೆಯಾ, ರಕ್ತದ ಎಲ್ಲ ಪೂರಣಗಳ ವ್ಯವಸ್ಥೆಗಳು ಇದೆಯಾ, ಅದನ್ನೆಲ್ಲ ನಾವು ಯಾವುದಾದ್ರೂ ಮೆಡಿಕೇಷನ್ ತಗೊಳ್ತಾ ಇದ್ದೀರಾ. ಕೆಲವೊಂದು ರೋಗಿಗಳು ಇದು ಆಸ್ಪ್ರಿನ್ ಅಂತ ಮಾತ್ರೆ ಅಥವಾ ಆ್ಯಂಟಿಪ್ಲೇಟ್ಲೆಟ್ ಮಾತ್ರೆಗಳು ಅಥವಾ ಯಾವುದಾದ್ರು ಬ್ಲಡ್ ಥಿನ್ನಿಂಗ್ ಏಜೆಂಟು, ವಿಶೇಷವಾದ ಔಷಧಿ, ಕೆಲವರು ಸ್ಟೀರಾಯ್ಡ್ ತಗೊಳ್ತಿರ್ತಾರೆ. ಈ ಸ್ಟೀರಾಯ್ಡ್ ಔಷಧಿ ಕೊಳ್ಳುವವರಲ್ಲಿ ಈ ಎಲುಬಿನ ಸಾಂದ್ರತೆ ಬಹಳ ಕಡಿಮೆ ಇರ್ತದೆ. ಸ್ಟೀರಾಯ್ಡ್ ಅನ್ನುವ ಮಾತ್ರೆ ನಮ್ಮ ಎಲುಬನ್ನು ಕರಗಿಸುವಂಥ ಶಕ್ತಿ ಹೊಂದಿದೆ ಮತ್ತು ಅದು ಶುಗರ್ ಲೆವೆಲನ್ನು ಜಾಸ್ತಿ ಮಾಡ್ತದೆ. ಸೊ ಅಂಥವರಿಗೆಲ್ಲ ಸೋಂಕಾಗುವ ಸಾಧ್ಯತೆ ಜಾಸ್ತಿ, ಇಮ್ಯುನಿಟಿ ಲೆವೆಲ್ ಕಡಿಮೆ ಇರ್ತದೆ, ಅಂಥವರಿಗೆಲ್ಲ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ. ನಾನು ಹೇಳಿದ ಹಾಗೆ ಇಕೋಸ್ಪಿರಿನ್ ಕೂಡ ತಗೊಳ್ಳುವವರಿದ್ದರೆ ಅದಕ್ಕೂ ಜಾಗ್ರತೆ ಇರಬಹುದು. ವಿಶೇಷವಾದಂಥ ಹಲ್ಲು ಕೀಳುವಾಗಲೂ ನಾವು ವಿಶೇಷವಾದಂಥ ಜಾಗ್ರತೆ ವಹಿಸಬೇಕಾಗತ್ತೆ. ಅಥವಾ ಇಂಪ್ಲಾಂಟ್ ಹಾಕುವಾಗಲೂ ನಾವು ಅದನ್ನು INR ಅಂತೇಳಿ ಒಂದು ಟೆಸ್ಟ್ ಇದೆ, ಇಂಟರ್ನ್ಯಾಷನಲ್ ನಾರ್ಮಲೈಸ್ ರೇಷಿಯೋ ಅಂತೇಳಿ. ಅದು ರಕ್ತ ಸರಿಯಾಗಿ ಹೆಪ್ಪುಗಟ್ಟುತ್ತದೆ ಇಲ್ವೋ ಅಂಥೇಳಿ ಇದನ್ನೆಲ್ಲ ನಾವು ಪರೀಕ್ಷೆ ಮಾಡಿ ಅದಕ್ಕೆ ಕೆಲವೊಂದು ಮ್ಯಾಂಡೇಟರಿ ಟೆಸ್ಟ್ಗಳಿದೆ. ಅದನ್ನು ನಾವು ನೋಡಿ ಎಲ್ಲ ಪ್ಯಾರಾಮೀಟರ್ಗಳನ್ನು ನೋಡಿ ಸರಿ ಇದೆ ಅಂತೇಳಿ ಕನ್ಫರ್ಮ್ ಆದ ಮೇಲೆ ನಾವು ಇಂಪ್ಲಾಂಟ್ ಹಾಕಲಿಕ್ಕೆ ಮಾಡುವಂಥದ್ದು. ಮತ್ತು ಇಂಪ್ಲಾಂಟ್ ಚಿಕಿತ್ಸೆ ನೀಡೋದು ಎಲ್ಲ ದಂತ ವೈದ್ಯರಿಗೂ ಇಂಪ್ಲಾಂಟ್ ಹಾಕಲಿಕ್ಕೆ ಪರಿಣಿತಿ ಹೊಂದಿರುವುದಿಲ್ಲ. ಏಕೆಂದರೆ ನಮ್ಮ ಸಿಲೆಬಸ್ನಲ್ಲಿ ಒಬ್ಬರು ದಂತ ವೈದ್ಯರು ಆದಮೇಲೆ ಎಲ್ಲರಿಗೂ ಸಹ ಡೆಂಟಲ್ ಇಂಪ್ಲಾಂಟ್ ಹಾಕುವಂಥ ವಿಶೇಷವಾದ ಕೌಶಲ್ಯ ಬೇಕು, ಸ್ಕಿಲ್ ಬೇಕದು. ಸೊ ಸಾಮಾನ್ಯವಾಗಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ಬಾಯಿ ಶಸ್ತ್ರಚಿಕಿತ್ಸಕರು ಹಾಕ್ತಾರೆ. ಅದೇ ರೀತಿ ಪ್ರಾಸ್ತೋಡಾಂಟಿಸ್ಟ್ ಅಂತ ಹಾಕ್ತಾರೆ, ಈ ಕೃತಕ ಹಲ್ಲನ್ನು ರಿಪ್ಲೇಸ್ ಮಾಡುವಂಥ ಸ್ಪೆಷಲಿಸ್ಟ್ಗಳು. ಮತ್ತು ಪೆರಿಯೋಡಾಂಟಿಸ್ಟ್, ಗಮ್ ಸ್ಪೆಷಲಿಸ್ಟ್ ಅಂತೇಳಿ. ಆದರೆ BDS ಡಾಕ್ಟರ್ಗಳು, ದಂತ ವೈದ್ಯರು ಸಹ ಹಾಕ್ಬೋದು. ಅದಕ್ಕೆ ವಿಶೇಷವಾದ ತರಬೇತಿಯನ್ನು ಪಡೆದಿರಬೇಕು. ಇದು ವಿಶೇಷವಾದ, ಅದಕ್ಕೆ ಬೇರೆಯಾದ ಸೆಪರೇಟ್ ಆದಂಥ ಇನ್ವೆಸ್ಟ್ಮೆಂಟ್ ಇದೆ. ಅದಕ್ಕೆ ಆದಂತಹ ಒಂದು ವಿಶೇಷವಾದ ಮೆಷಿನ್ಗಳೆಲ್ಲ ಬೇಕಾಗುತ್ತೆ. ಆ ಪರಿಕರಗಳೆಲ್ಲ ಅಷ್ಟು ಸೂಕ್ಷ್ಮವಾಗಿ ಬೇಕಾಗ್ತದೆ. ಅದರ ಬಗ್ಗೆ ಅದರಲ್ಲಿ ವಿಶೇಷವಾದ ತರಬೇತಿಯನ್ನು, ಕನಿಷ್ಠ 6 ತಿಂಗಳ ತರಬೇತಿ ಇದ್ದರೆ ಈ ಇಂಪ್ಲಾಂಟ್ ಚಿಕಿತ್ಸೆಯನ್ನು ನೀಡಲಿಕ್ಕೆ ಆಗ್ತದೆ. ಅದರ ತರಬೇತಿ ಪಡೆದವರಿಗೆ ಈ ಇಂಪ್ಲಾಂಟ್ ಚಿಕಿತ್ಸೆ ನೀಡೋದು ಭಾಳಷ್ಟು ಸುಲಭ ಆಗಿರ್ತದೆ. ಈಗ ಇಂಪ್ಲಾಂಟ್ ಅಂತ ಹೇಳುವಾಗ ಬಹಳ ಸುಲಭದಲ್ಲಿ ನಮ್ಮ ಹಲ್ಲು ಜೋಡಣೆ ಆಗ್ತದೆ ಅಂತೆಲ್ಲ ನಾವು ತಿಳ್ಕೊಂಡೆವು. ಆದರೆ ನೀವು ಆಗಲೇ ಹೇಳಿದ್ರಿ, ಇದರ ಒಂದೇ ಒಂದು ಆಲೋಚನೆ ಇದಂತ ಹೇಳಿದರೆ ಇದರ ಖರ್ಚು ವೆಚ್ಚಗಳು. ಸಾಧಾರಣವಾಗಿ ಒಂದು ಹಲ್ಲು ಜೋಡಣೆ ಅಥವಾ ಒಂದು ಸೆಟ್ ಜೋಡಣೆ ಮಾಡಬೇಕಿದ್ರೆ ಯಾವ ರೀತಿಯ ಖರ್ಚು ವೆಚ್ಚಗಳು ಬರ್ತದೆ ಇದಕ್ಕೆ? ಇಂಪ್ಲಾಂಟ್ ಅಂದಮೇಲೆ ಹಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆಂತ ಹೇಳಿದರೆ ಅದಕ್ಕೆ ನಾನು ಹೇಳಿದೆ ಈಗ ತಾನೇ, ಅದಕ್ಕೆ ವಿಶೇಷವಾದಂಥ ಕೌಶಲ್ಯ ಬೇಕು.
ಅದನ್ನು ಕಲಿಬೇಕಾದ್ರೆ ವಿಶೇಷವಾದಂಥ ಪರಿಣಿತಿ ಪಡಿಬೇಕಾದ್ರೆ ನಾವು ಅದಕ್ಕೆ ಖರ್ಚು ಮಾಡಬೇಕು, ಒಂದು ನಂಬರ್ 1. ಮತ್ತು ಅದಕ್ಕೆ ಬೇಕಾದಂಥ ಫಿಸಿಯೋ ಡಿಸ್ಪೆನ್ಸರ್ ಅಂತ ಒಂದು ಮೆಷಿನ್ ಇದೆ, ಮತ್ತು ಇಂಪ್ಲಾಂಟ್ ಡ್ರಿಲ್ಲಿಂಗ್ ಮೆಷಿನ್ ಅಂತ ಇದೆ, ಇಂಪ್ಲಾಂಟ್ ಕಿಟ್ ಅಂತ ಇರುತ್ತೆ. ಅದು ಏನಿಲ್ಲ ಅಂದರೂ 3-4-5 ಲಕ್ಷ ಹಣ ಅದಕ್ಕೆ ಬೇಕಾಗತ್ತೆ. ಸೊ ಒಬ್ಬ ವ್ಯಕ್ತಿ ಒಬ್ಬ ಇಂಪ್ಲಾಂಟ್ ಹಾಕಬೇಕಾದ್ರೆ ಅವನು ನಿಜವಾಗಿ 8-10 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅವನು ಕಲಿಬೇಕು, ಆ ಮೆಷಿನ್ಗಳನ್ನು ತಂದಿಡಬೇಕು. ಮತ್ತು ಒಂದೊಂದು ಇಂಪ್ಲಾಂಟಿಗೆ ಏನಿಲ್ಲ ಅಂದರೂ ಸಹ 10,000-15,000 ಸಾವಿರವರೆಗೆ ಬರೀ ಇಂಪ್ಲಾಂಟ್ ಮತ್ತು ಅಬಟ್ಮೆಂಟಿಗೆ ಇದೆ. ಮತ್ತು ಅದರ ಮೇಲೆ ಹಲ್ಲು ಮಾಡುವಂಥದ್ದು ಕನಿಷ್ಠ ಪಕ್ಷ 16,000 ಸಾವಿರ ರೂಪಾಯಿ ಇಂಪ್ಲಾಂಟ್ ಹಾಕಲಿಕ್ಕೆ ವೈದ್ಯರಿಗೆ ಖರ್ಚು ತಲುಪುತ್ತದೆ, ಪ್ಲಸ್ ಅವರ ಇನ್ವೆಸ್ಟ್ಮೆಂಟ್. ಹೀಗೆಲ್ಲ ಆಗುವಾಗ ಸಾಮಾನ್ಯವಾಗಿ 30,000-35,000 ಸಾವಿರದವರೆಗೆ ಒಂದು ಇಂಪ್ಲಾಂಟ್, ಒಂದು ಸಿಂಗಲ್ ಹಲ್ಲಿಗೆ ಇಂಪ್ಲಾಂಟಿಗೆ ಅಷ್ಟು ಖರ್ಚಾಗ್ತದೆ. ಈಗಿನ ಕಾಲದಲ್ಲಿ ನಾವು ನಗಬೇಕು, ಚೆನ್ನಾಗಿ ನಗಬೇಕು, ತಿನ್ನಬೇಕು, ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದರೆ ಹಣ ಖರ್ಚು ಮಾಡಲೇಬೇಕು. ಮತ್ತು ಹಣ ಇದ್ದು ಏನು ಪ್ರಯೋಜನ? ನಾವು ಹಣವನ್ನು ಕಟ್ಟಿ ಇಟ್ಟರೆ ಏನು ಪ್ರಯೋಜನ? ಹಣವನ್ನು ಹಾಕಿ ಇನ್ವೆಸ್ಟ್ ಮಾಡಿ ಒಂದು ಚೆನ್ನಾಗಿ ನಗಲಿಕ್ಕೆ ಆಗತ್ತೆ ಅಂತೇಳಿ ಆದರೆ ಖಂಡಿತವಾಗಿ ಸಹ ಜನರು ಇತ್ತೀಚಿನ ದಿನಗಳಲ್ಲಿ ಮೆಟ್ರೋಗಳಲ್ಲಿ ತುಂಬ ಕಾಮನ್ ಆಗಿದೆ. ಪ್ರತಿಯೊಬ್ಬರು ಸಹ ಈ ನ್ಯಾಚುರಲ್ ಹಲ್ಲನ್ನು ಕಳ್ಕೊಂಡವರು ಕಾರಣಾಂತರಗಳಿಂದ ಅವರು ಇಂಪ್ಲಾಂಟೇ ಬೇಕು ಅಂತ ಬರ್ತಾರೆ. ಹಣ ಸೆಕೆಂಡ್ರಿ ಆಗ್ತದೆ. ಒಂದು ಲೆವೆಲ್ ದಾಟಿದ ಮೇಲೆ ನಮಗೆ ನಗಬೇಕು ಅಂದರೆ ನಗಬೇಕು, ಹಣ ಖರ್ಚಾದರೂ ಪರವಾಗಿಲ್ಲ ಅಂತೇಳಿ. ಸೊ 30,000-35,000 ಸಾವಿರ ಒಂದು ಹಲ್ಲಿಗೆ ಖರ್ಚು ಮಾಡೋದು ನಾನು ವಿಶೇಷವಾದಂಥ ಒಂದು ಖರ್ಚು ಅಂತ ನನಗೆ ಅನಿಸೋದಿಲ್ಲ. ಅದರ ಜೊತೆಗೆ ಫುಲ್ ಡೆಂಚರ್, ಈಗ ವಯಸ್ಸಾದವರಲ್ಲಿ ಫುಲ್ ಮೇಲ್ಗಡೆ ಕೆಳಗಡೆ ಎಲ್ಲ ಹಲ್ಲುಗಳನ್ನು ರಿಪ್ಲೇಸ್ ಮಾಡೋದಾದರೆ ಕನಿಷ್ಠ ಒಂದು 5 ಇಂಪ್ಲಾಂಟ್ ಮೇಲ್ಗಡೆ ದವಡೆಯಲ್ಲಿ, 5 ಇಂಪ್ಲಾಂಟ್ ಕೆಳಗಡೆ ದವಡೆಯಲ್ಲಿ ಹಾಕಬೇಕಾಗತ್ತೆ. ಕನಿಷ್ಠ ಏನಿಲ್ಲ ಅಂದರೆ 2-3 ಲಕ್ಷದವರೆಗೆ ಖರ್ಚಾಗತ್ತೆ. ಅಷ್ಟು ಇಂಪ್ಲಾಂಟ್ ಹಾಕಿ ಆಮೇಲೆ ಅದ್ರ ಮೇಲೆ ಹಲ್ಲಿನ ಹಲ್ಲನ್ನು ಫಿಕ್ಸ್ ಮಾಡುವಂಥದ್ದು. ಇದಕ್ಕೆ ವಿಶೇಷವಾದ ಪರಿಣಿತಿಯೂ ಬೇಕು, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಸಹ ಬೇಕಾಗತ್ತೆ. ಸೊ 3 ಲಕ್ಷ ಅಂತೂ ಮಿನಿಮಮ್ ಖರ್ಚು ಮಾಡಬೇಕಾಗುತ್ತೆ ಎಲ್ಲ ಹಲ್ಲುಗಳನ್ನು ರಿಪ್ಲೇಸ್ ಮಾಡಬೇಕಾದ್ರೆ. ಒಂದು ಹಲ್ಲು ರಿಪ್ಲೇಸ್ ಮಾಡಬೇಕಾದ್ರೆ 30,000-35,000 ಸಾವಿರ. ಅದರಲ್ಲಿ ಮತ್ತೆ ಬೇರೆ ಬೇರೆ ಕಂಪನಿಗಳಿದೆ, ಲೋಕಲ್ ಕಂಪನಿಗಳಿದೆ. ನೋಬಲ್ ಬೈಕರ್ ಅನ್ನೋದು ವಿಶ್ವದ ಅತ್ಯಂತ ಒಂದು ದುಬಾರಿಯಾದಂಥ ಮತ್ತು ಬಹಳ ಕ್ವಾಲಿಟಿ ಮೇಂಟೈನ್ ಮಾಡುವ ಕಂಪನಿ ಅಂತೇಳಿ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳಿದೆ. 100ಕ್ಕೂ ಹೆಚ್ಚು ಈಗ ಹಾರ್ಟ್ ಸ್ಟೆಂಟ್ ಇದೆಯಲ್ಲ, ಅದೇ ರೀತಿ ಡೆಂಟಲ್ ಇಂಪ್ಲಾಂಟ್ ತಯಾರಿಸುವಂಥ 100 ಕಂಪನಿಗಳಿದೆ. ಚೈನಾ ಮೇಡ್ ಇಂಪ್ಲಾಂಟ್ಗಳು ಇದೆ, ಬೇರೆ ಬೇರೆ ರೀತಿಗಳು. ಚೈನಾ ಮೇಡ್ ಇಂಪ್ಲಾಂಟ್ ಕೇವಲ 2,000-3,000 ಸಾವಿರ ರೂಪಾಯಿಗೆ ಸಿಗ್ತದೆ. ಅದೇ ರೀತಿ ಒಳ್ಳೆ ಕ್ವಾಲಿಟಿ ನೋಬಲ್ ಬಯೋಕೇರ್ ಅಂತ ಜರ್ಮನ್ ಬೇಸ್ಡ್, ಅದು ಏನಿಲ್ಲ ಅಂದರೆ ಇಂಪ್ಲಾಂಟಿಗೆ 15,000 ಮಿನಿಮಮ್ ಕಾಸ್ಟ್ ಅಷ್ಟೇ ಆಗುತ್ತೆ. ಸೊ ಯಾರು ಹಾಕ್ತಾ ಇದ್ದಾರೆ, ಯಾವ ಕಂಪನಿ ಇಂಪ್ಲಾಂಟ್ಗಳನ್ನು ಬಳಸ್ತಾ ಇದ್ದಾರೆ, ಯಾರಿಗೆ ಹಾಕ್ತಾ ಇದ್ದಾರೆ, ಇದೆಲ್ಲವನ್ನು ನೋಡಿಕೊಂಡು ಇಂಪ್ಲಾಂಟಿನ ವೆಚ್ಚ 30,000-40,000-50,000 ಸಾವಿರದವರೆಗೆ ಆಗ್ತದೆ. ಒಬ್ಬ ಅನುಭವ ಇರುವಂಥ ವೈದ್ಯ ಅವನು ಜಾಸ್ತಿ ಚಾರ್ಜ್ ಮಾಡಲಿಕ್ಕಾಗತ್ತೆ. ಹೊಸದಾಗಿ ಹಾಕುವಂಥವನು ಕಡಿಮೆ ಚಾರ್ಜ್ ಮಾಡುವಂಥದ್ದು. ಸ್ಕಿಲ್ಲಿಗೆ ನಾವು ಬೆಲೆ ಕೊಡಲೇಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಇದೊಂದು ವಿಶೇಷವಾದಂಥ ಒಂದು ಥರ್ಡ್ ಡೆಂಟಿಷನ್, ನಾವು ವೈದ್ಯರು ಸೃಷ್ಟಿಸಿದಂತಹ ಒಂದು ವಿಶೇಷವಾದ ಹಲ್ಲುಗಳು. ಬಹುಶಃ ಸರ್ಕಾರ ಈಗತ್ತೇನು ದಂತಭಾಗ್ಯ ಅಂತೇಳಿ ಏನು ಹಲ್ಲು ಸೆಟ್ಟುಗಳನ್ನು ಕೊಡ್ತಾ ಇದೆ, ಬಹುಶಃ ಇನ್ನು 10 ವರ್ಷಗಳ ಕಳೆದ ನಂತರ ಬಹುಶಃ ಇಂಪ್ಲಾಂಟ್ ಭಾಗ್ಯ ಅಂತೇಳಿ ಸರ್ಕಾರ ತಂದರೆ ಎಲ್ಲ ಬಡವರಿಗೂ ಸಹ. ನಮ್ಮ ಪರಿಕಲ್ಪನೆ ಏನು ಅಂದರೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಆರೋಗ್ಯ ಸೌಲಭ್ಯ ಸಿಗಬೇಕು. ಹಾಗಿರುವ ನಿಟ್ಟಿನಲ್ಲಿ ಇವನ್ ದಂತಭಾಗ್ಯ ಕೊಡುವಾಗ ಈಗ ಏನು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ, ದಂತಭಾಗ್ಯ ಅಂತೇಳಿ ಹಲ್ಲಿನ ಸೆಟ್ಟನ್ನು ಕೊಡ್ತಾ ಇದೆ. ಬಹುಶಃ ಇನ್ನು 10 ವರ್ಷ ಕಳೆದ ಮೇಲೆ ಇಂಪ್ಲಾಂಟ್ ಭಾಗ್ಯ ಅಂತ ಬಂದರೂ ಬರ್ಬೋದು. ಆವಾಗ ನಮ್ಮ ಹಲ್ಲಿಲ್ಲದ ಎಲ್ಲ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಂದಿರು ಎಲ್ಲರೂ ಚೆನ್ನಾಗಿ ನಗಬೋದು, ಚೆನ್ನಾಗಿ ಜಗಿಬೋದು, ಆರೋಗ್ಯವಂತರಾಗ್ಬೋದು ಮತ್ತು ಒಂದು ಸುಂದರವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಈಗೇನು ಇದು ದುಬಾರಿಯಾಗಿ ಕಾಣಬಹುದು, ಅಂದರೆ ಆರಂಭಿಕ ಹಂತದಲ್ಲಿ ಎಲ್ಲವೂ ದುಬಾರಿಯಾಗಿ ಇರ್ತದೆ. ಆದರೆ ಒಮ್ಮೆ ಕ್ರಮೇಣ ಮಾರುಕಟ್ಟೆಗೆ ಅದು ಪ್ರವೇಶ ಆಗಿ ಎಲ್ಲರಿಗೆ ಅಭ್ಯಾಸ ಆಗ್ತಾ ಬರುವಾಗ ಅದರ ಪೈಪೋಟಿಯಲ್ಲಿ ಅದರ ಬೆಲೆಗಳು ಕೂಡ ತಗ್ಗಿದ ಉದಾಹರಣೆಗಳು ನಾವು ಬೇರೆ ಇದರಲ್ಲಿ ಕಾಣ್ತೇವೆ. ಇಂಪ್ಲಾಂಟ್ ಮಾರುಕಟ್ಟೆಗೆ ಬಂದಾಗ 50,000 ಇತ್ತು, ಈಗ 10,000ಕ್ಕೂ ಸಹ ಚೈನೀಸ್ ಇಂಪ್ಲಾಂಟ್ ಹಾಕುವವರು 10,000-12,000ಕ್ಕೆ ಸಹ ಇಂಪ್ಲಾಂಟ್ ಮಾಡುವವರು ಇದ್ದಾರೆ. ತಾವು ಹೇಳಿದಾಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಜಾಸ್ತಿ ಕಂಪನಿಗಳು ಈ ಇಂಪ್ಲಾಂಟ್ ತಯಾರಿಕೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದರ ದರ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಹೊಸ ಆವಿಷ್ಕಾರಗಳು ಬಂದ ಹಾಗೆ ದರಗಳು ಕೂಡ ಇಳಿಯುವಂತಹ ಸಾಧ್ಯತೆಗಳಿವೆ. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯ ಸ್ಕೀಮ್ಗಳು ಬಂದರೆ ಬಹುಶಃ ಜನರಿಗೂ ಸಹ ಈ ಸೌಲಭ್ಯ ಸಿಗುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬದಲಿ ಹಲ್ಲು ಜೋಡಣೆ ಅಂದರೆ ಡೆಂಟಲ್ ಇಂಪ್ಲಾಂಟ್, ಇದರಿಂದ ನಮಗಾಗುವ ಸೌಲಭ್ಯಗಳೇನು, ಇದಕ್ಕೆ ತಗಲುವ ಖರ್ಚುಗಳು ಮುಂದಕ್ಕೆ ಯಾವ ರೀತಿ ಆಗಬಹುದು, ಸರ್ಕಾರ ಇದರ ಬಗ್ಗೆ ಮನಸ್ಸು ಮಾಡಿದರೆ ಒಂದು ದಂತಭಾಗ್ಯ ಯೋಜನೆಯನ್ನು ಕೂಡ ಕೊಡಬಹುದು, ಮುಂದಕ್ಕೆ ಇದೆಲ್ಲ ಸಾಧ್ಯತೆಗಳಿವೆ ಅಂತ ಹೇಳಿಕೊಳ್ಳುತ್ತಾ ನಮ್ಮ ನಗುವಿನ, ನಮ್ಮ ಮನಸ್ಸಿನ, ನಮ್ಮ ದೇಹದ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಜೋಡಣೆ, ಕೃತಕ ಹಲ್ಲುಗಳ ಜೋಡಣೆ, ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತದೆ ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ಒಂದು
ಡೆಂಟಲ್ ಇಂಪ್ಲಾಂಟ್ ವಿಶೇಷ ಮಾಹಿತಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು.